ಎಲ್ರಿಗೂ ನಮಸ್ಕಾರ. ದೇವಲೋಕ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಯಾರಾದರೂ ದೇವಲೋಕ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಲು ಬಾಕಿ ಇದ್ದಲ್ಲಿ ಕೂಡಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಕಳೆದ ವಿಡಿಯೋ ಇರಿಗಳನ್ನು ಸಡಿಲಗೊಳಿಸಿದ ಬಳಿಕ ಒಂದೊಂದಾಗಿ ಮೇಲಕ್ಕೆ
ಅದನ್ನು ಒಂದೊಂದಾಗಿ ತೆಗೆದು ಪರಿಶೀಲಿಸಬೇಕು. ಎರಿಗಳನ್ನು ಪರಿಶೀಲಿಸುವಾಗ ಅದನ್ನು ಹೊರಕ್ಕೆ ತೆಗೆಯುವಾಗ ಜೇನುನೊಣಗಳಿಗೆ ಏಟಾಗದಂತೆ ಸೂಕ್ಷ್ಮವಾಗಿ ಅದನ್ನು ಮೇಲಕ್ಕೆತ್ತಬೇಕು. ಇಲ್ಲವಾದಲ್ಲಿ ಜೇನುನೊಣಗಳು ಈ ರೀತಿ ಪರಿಶೀಲಿಸುವುದು ಅತ್ಯಗತ್ಯ. ಗಂಡು ಮೊಟ್ಟೆಗಳು ಎರಿಗಳಲ್ಲಿ ಸ್ವಲ್ಪ ಉಬ್ಬಿಕೊಂಡಂತೆ ಕಂಡುಬರುತ್ತದೆ. ಗಂಡು ಮೊಟ್ಟೆಗಳ ಸಂಖ್ಯೆ ಹೆಚ್ಚಾಗಿದ್ದರೆ ಆ ಗೂಡು ಪಾಲಾಗುವ ಸಾಧ್ಯತೆಗಳಿವೆ. ಆದ್ದರಿಂದ ಅದನ್ನು ಸೂಕ್ಷ್ಮವಾಗಿ ಗಮನಿಸಬೇಕು. ಕರಾವಳಿ ಪ್ರದೇಶದಲ್ಲಿ ಸಮುದ್ರ ಕಿನಾರೆಯಿಂದ ಜೇನು ಕೃಷಿಯನ್ನು ಮಾಡುವುದರಿಂದ ಎರಿಗಳನ್ನು ಪರಿಶೀಲಿಸುವ ರೈತರಿಗೆ ಬಾಯಿಯಿಂದ ಗಾಳಿ ಹೆಚ್ಚುವರಿ ಇಳುವರಿಯನ್ನು ಆಗ ಒದಗಿಸಲು ದೂರಕ್ಕೆ ಸರಿದು ಎರಿಗಳ ಒಂದು ಸ್ಪಷ್ಟ ಮಕರಂದ ಸಂಗ್ರಹಣೆಗಾಗಿ ಸುಮಾರು 5 ಕಿಲೋಮೀಟರ್ವರೆಗೂ ಸಾಗುವ ಜೇನುನೊಣಗಳು ಹೂವಿನಿಂದ ಹೂವಿಗೆ ಹಾರುತ್ತಾ ಮಕರಂದವನ್ನು ಹೀರುತ್ತಾ ಪರಾಗಸ್ಪರ್ಶವನ್ನು ಮಾಡುತ್ತಾ ಕೃಷಿಕರಿಗೆ ದುಪ್ಪಟ್ಟು ಇಳುವರಿಯನ್ನು ಒದಗಿಸುತ್ತದೆ. ಇದರಿಂದ ರೈತರ ಮೊಗದಲ್ಲೂ ಮಂದಹಾಸ ಮೂಡುವಂತೆ ಎರಿಗಳನ್ನು ಪರಿಶೀಲಿಸಿದ ಬಳಿಕ ಎರಿಗಳನ್ನು ಮೊದಲಿದ್ದ ಹಾಗೆ ಗೂಡಿನಲ್ಲಿ
ಅಡಿಹಲಗೆಯನ್ನು ಶುಚಿಗೊಳಿಸಿದ ಬಳಿಕ ಅದನ್ನು ಸ್ಟ್ಯಾಂಡ್ನ ಮೇಲೆ ಇರಿಸಬೇಕು. ಬಳಿಕ ಮಟ್ಟವನ್ನು ಗಮನಿಸಬೇಕು. ಕೆಲವೊಂದು ಬಾರಿ ಭಾರದಿಂದ ಸ್ಟ್ಯಾಂಡ್ ಓರೆಯಾಗಿರುವುದರಿಂದ ಜೇನು ಪೆಟ್ಟಿಗೆಯು ಓರೆಯಾಗಿ ಕಂಡುಬರುವುದು. ಇದರಿಂದ ಜೇನು ಇರಿಗಳನ್ನು ಲಿಂಕ್ಗಳನ್ನು ಫಾರ್ವರ್ಡ್ ಮಾಡಿ. ಎಲ್ಲರೂ ವಿಡಿಯೋವನ್ನು ಲೈಕ್ ಮಾಡಿ ಸಹಕರಿಸಬೇಕು. ಅದೇ ರೀತಿ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಧನ್ಯವಾದಗಳು.